ಗೆಳೆಯರೇ, ಪ್ಲೇಸ್ಟೋರ್ನಲ್ಲಿ ನಾವು ಯಾವುದೇ ಆ್ಯಪ್ನ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುವ ಹಾಗೆ ಯಾವ ರೀತಿ ನಾವು ಸೆಟ್ ಮಾಡೋದು ಅಂತ ಇವತ್ತು ನೋಡೋಣ. ನಾವು ಮ್ಯಾನ್ಯುಯಲ್ ಆಗಿ ಅಪ್ಡೇಟ್ ಮಾಡೋದು ನಮಗೆ ಆಗ್ತಾ ಇಲ್ಲ ಅಂದರೆ ನಾವು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುವ ಹಾಗೆ ಸೆಟ್ ಮಾಡಬಹುದು. ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿದರೆ ನಮ್ಮ ಯಾವುದೇ ಆ್ಯಪ್ ಇರ್ಬೋದು, ಆ ಆ್ಯಪ್ ಅನ್ನೋದು ಆಟೋಮೆಟಿಕ್ ಆಗಿ ಅದರ ಒಂದು ಅಪ್ಡೇಟ್ ಬಂದ ತಕ್ಷಣದಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ನಂತರದಲ್ಲಿ ನಾವು ಅದನ್ನು ಮ್ಯಾನ್ಯುಯಲ್ ಆಗಿ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ಆ್ಯಪ್ನ ನಾನು ತೋರಿಸ್ತೀನಿ, ಆಟೋಮೆಟಿಕ್ ಅಪ್ಡೇಟ್ನ ಸೆಟ್ ಮಾಡೋದು ಹೇಗೆ ಅಂತ. ಈ ಒಂದು ಆ್ಯಪ್ನ ಓಪನ್ ಮಾಡ್ತೀನಿ, ಮೈ ಆಧಾರ್ ಆ್ಯಪ್ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಇದು ಅಪ್ಡೇಟ್ಗೆ ಬಂದಿದೆ, ಆದರೆ ಆಟೋಮೆಟಿಕ್ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇದನ್ನು ಆಟೋಮೆಟಿಕ್ ಅಪ್ಡೇಟ್ಸ್ಗೆ ಸೆಟ್ ಮಾಡಬೇಕಂದ್ರೆ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಚುಕ್ಕೆಗಳ ಮೇಲೆ. ನಂತರದಲ್ಲಿ ಎನೇಬಲ್ ಆಟೋ ಅಪ್ಡೇಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಆಲ್ರೆಡಿ ಆನ್ ಇದ್ದರೆ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ರಿ, ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೋಡ್ಬೋದು, ಆನ್ ಮಾಡಿದ ತಕ್ಷಣದಲ್ಲಿ ಆಟೋಮೆಟಿಕ್ ಅಪ್ಡೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿ ನಾವು ಪ್ಲೇಸ್ಟೋರ್ನಲ್ಲಿ ಆಟೋಮೆಟಿಕ್ ಅಪ್ಡೇಟ್ನ ಯಾವುದೇ ಆ್ಯಪ್ಗೆ ಆನ್ ಮಾಡ್ಕೋಬಹುದು.